ಮಹಾರಾಷ್ಟ್ರದ ಬೀಡ್ ಗ್ರಾಮ ಸರಪಂಚ್ ಕೊಲೆ ಸಂಬಂಧವಾಗಿ ತೀವ್ರ ಆರೋಪಕ್ಕೆ ಒಳಗಾದ ಮಂತ್ರಿ ಧನಂಜಯ ಮುಂಡೆ ಅವರು ರಾಜೀನಾಮೆ ನೀಡಿದರು. ಮುಖ್ಯಮಂತ್ರಿ ಫಡ್ನವೀಸ್ ಆರೋಗ್ಯದ ನೆಪ ಹೇಳಿದರು. ಅದಾದ ಬಳಿಕ ಮುಖ್ಯಮಂತ್ರಿ ಫಡ್ನವೀಸರು ಧನಂಜಯ ಮುಂಡೆ ಅವರನ್ನು ಸಂಪುಟದಿಂದ ಕೈಬಿಟ್ಟಿರುವುದಾಗಿ ಹೇಳಿದರು. ಮುಂಡೆಯವರ ಪರ ಅವರ ಕಾರ್ಯದರ್ಶಿ ಪ್ರಶಾಂತ್ ಬರ್ಮೆ ಮತ್ತು ಅವರ ವಿಶೇಷ ಅಧಿಕಾರಿ ಪ್ರಶಾಂತ್ ಜೋಶಿ ಅವರು ರಾಜೀನಾಮೆ ಪತ್ರವನ್ನು ಕಚೇರಿಗೆ ಬಂದು ಮುಖ್ಯಮಂತ್ರಿಗಳ ಕೈಗೆ ಕೊಟ್ಟರು. ಆಹಾರ ಮತ್ತು ಪಡಿತರ ಖಾತೆಯಿಂದ ಮುಂಡೆಯವರನ್ನು ಇಳಿಸಲಾಗಿದೆ. ರಾಜೀನಾಮೆ ಪತ್ರವನ್ನು ಮುಂದಿನ ಕ್ರಮಕ್ಕಾಗಿ ರಾಜ್ಯಪಾಲರಿಗೆ ಕಳುಹಿಸಲಾಯಿತು ಎಂದು ಮುಖ್ಯಮಂತ್ರಿಗಳು ತಿಳಿಸಿದರು. ಬೀಡ್ ಜಿಲ್ಲೆಯ ಪಾರ್ಲೆ ಶಾಸಕರಾದ ಮುಂಡೆ ಸರಪಂಚ್ ಕೊಲೆಗೆ ಸಂಬಂಧಿಸಿದಂತೆ ನೇರ ಕೈವಾಡ ನಡೆಸಿದ್ದರು ಎನ್ನಲಾಗಿದೆ. ಸಂತೋಷ್ ದೇಶ್ಮುಖ್ ಕೊಲೆ ಮಾಡಿದ್ದಾಗಿ ಆರೋಪಿಸಿ ಬಂಧಿಸಲಾಗಿದೆ. ಆತನಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದಷ್ಟೇ ನಾನು ಕೋರಬಲ್ಲೆ ಎಂದು ಮುಂಡೆ ರಾಜೀನಾಮೆಯ ಬಳಿಕ ಎಕ್ಸ್ಪೋಸ್ಟ್ ಮಾಡಿದ್ದಾರೆ. Find your perfect home at Prestige Valley Crest in Central Mangalore on Museum Road, Bijai, Mangalore. Book 1 BHK home starting from 45 lakhs, 2 BHK home starting from 75 lakhs, or 3 BHK home starting from 1.05 crores onwards. Relax among 4.75 acres of graceful greenery and 2 high-rise towers with a wide range of amenities like a 22,000 square feet clubhouse, badminton courts, indoor games area and much more. Book your stylish new flat at Prestige Valley Crest today. Phase 1 nearing completion. Visit www.prestigeconstructions.com. RERA approved.